ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಯೋಜನೆಯಾದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ ಗುರುತಿನ ಚೀಟಿ ವಿತರಣಾ ಸಮಾರಂಭವು ಕುಳಾಯಿಯಲ್ಲಿ ನಡೆಯಿತು. ಕುಳಾಯಿಯ ವಿಷ್ಣುಮೂರ್ತಿ ದೇವಸ್ಥಾನದ ವಠಾರದಲ್ಲಿ ಆಯುಷ್ಮಾನ್ ಕಾರ್ಡ್ ಗುರುತಿನ ಚೀಟಿ ವಿತರಣಾ ಸಮಾರಂಭವನ್ನು ಶಾಸಕ ಭರತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಯುಷ್ಮಾನ್ ಕಾರ್ಡ್ ಇದ್ದವರು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಎಂದ ಅವರು ಆಯುಷ್ಮಾನ್ ಕಾರ್ಡ್ನ ಉಪಯೋಗದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಮಧ್ಯಮ ವರ್ಗದ ಕುಟುಂಬ ಯಾವ ರೀತಿಯ ಜೀವನವನ್ನ ಮಾಡಿರ್ತಾರೆ, ಈ 5 ಲಕ್ಷ 10 ಲಕ್ಷ ಏನೋ ಮಾಡಿ ಸಾಲ ಸೋಲ ಮಾಡಿ ಕಟ್ಟಿದಾಗ ಅವ್ರ ಇಡೀ ಕುಟುಂಬದ ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿರ್ತದೆ ಸಡನ್ ಆಗಿ ಕುಸಿತಾರೆ. ಅಂದ್ರೆ ದಾರಿಗೆ ಬಿದ್ದ ಒಂದು ಪರಿಸ್ಥಿತಿಯನ್ನು ಅವ್ರು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಮುಂದಾಗಿ ಗಾಡಿಯಲ್ಲಿ ಪೇಪರ್ಸ್ ಇರುವುದಿಲ್ಲ, ಇನ್ಶೂರೆನ್ಸ್ ಅದೆಲ್ಲ ಕರೆಕ್ಟ್ ಇರುವುದಿಲ್ಲ. ಇನ್ಶೂರೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಲ್ಯಾಪ್ಸ್ ಆಗಿರ್ತದೆ. ಇದೆಲ್ಲ ಇದ್ರು ಸಹ ವ್ಯಕ್ತಿಯ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಇರುವುದಿಲ್ಲ. ಈ ರೀತಿಯ ಸಮಸ್ಯೆಗಳು ಬಂದಾಗ ಬಹಳ ಒಂದು ಮಧ್ಯಮ ವರ್ಗದವರಿಗೆ ಕಷ್ಟ ಆಗ್ತದೆ. ಅದನ್ನು ಮನಗಂಡಂತ ನಮ್ಮ ಪ್ರಧಾನಮಂತ್ರಿಗಳು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಮಾಡಿದರು. ಇದರ ಬಗ್ಗೆ ಸಾಧಾರಣ BPL ಕಾರ್ಡ್ ಇದ್ದವರಿಗೆ APL ಕಾರ್ಡ್ ಇದ್ದವರಿಗೆ ಲಾಗು ಆಗಂತ ಒಂದು ಯೋಜನೆ. ಇದರ ಬಗ್ಗೆ ಸಾಧಾರಣ ಎಲ್ಲರಿಗೂ ಸಹ ಮಾಹಿತಿ ಉಂಟು, ಆದ್ರೆ ಹೆಚ್ಚಿನ ಮಾಹಿತಿ ಅಗತ್ಯ ಉಂಟು. ಯಾರ ಹತ್ರ ಕಾರ್ಡ್ ಉಂಟು ಕಾರ್ಡ್ ಇಲ್ಲ ಇಬ್ಬರಿಗೆ ಸಹ. ಇದೇ ವೇಳೆ ಕುಳಾಯಿ ಪರಿಸರದ ಜನತೆಗೆ ಆಯುಷ್ಮಾನ್ ಕಾರ್ಡ್ ವಿತರಿಸಲಾಯಿತು. ಈ ಸಂದರ್ಭ ಸತ್ಯಮೂರ್ತಿ ಐತಾಳ್, ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ವೇದಾವತಿ, ಕೃಷ್ಣ ಹೆಬ್ಬಾರ್, ಉದಯಮಯ್ಯ ಹಾಗೂ ಸ್ಥಳೀಯ ವಾರ್ಡ್ನ ಕಾರ್ಪೊರೇಟರ್ಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಯಜ್ಞೇಶ್ ಧನ್ಯವಾದ ಸಮರ್ಪಿಸಿದರು.